ಇತ್ತೀಚೆಗೆ ಇಹಲೋಕ ತ್ಯಜಿಸಿರುವ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಡಗರಹಳ್ಳಿ ರಾಮೇಗೌಡರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಪಕ್ಷದ ಕಚೇರಿಯಲ್ಲಿ ತುರುವೇಕೆರೆ ಮಾಜಿ ಶಾಸಕರಾದ ಮಸಾಲ ಜಯರಾಮ್ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾತನಾಡಿದ ಮಸಾಲ ಜಯರಾಮ್, ಪಕ್ಷದ ಸೋಲಿನಿಂದ ನಾವು ಇನ್ನೂ ಚೇತರಿಸಿಕೊಂಡಿಲ್ಲ. ಆಗಲೇ ಇಂತಹ ದುರ್ಘಟನೆ ನಡೆದಿರುವುದು ನಮಗೆಲ್ಲರಿಗೂ ದುಃಖ ತರುವ ವಿಚಾರ. ಶ್ರೀರಾಮೇಗೌಡರು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ನಾಜೂಕಾಗಿ ಕೆಲಸ ಮಾಡಿ ಕಾರ್ಯಕರ್ತರನ್ನ ಒಗ್ಗೂಡಿಸುವ ಕೆಲಸವನ್ನ ಬಹಳ ಚಾತುರ್ಯತೆಯಿಂದ ಮಾಡ್ತಾ ಇದ್ರು. ಅವರಿಗೆ ಈ ತರಹದ ಕೆಟ್ಟ ಪರಿಸ್ಥಿತಿ ಬರಬಾರದಿತ್ತು ಎಂದು ಭಾವುಕರಾದರು. ರಾಮೇಗೌಡರು ಪಕ್ಷಕ್ಕಾಗಿ ಬಹಳ ನಿಷ್ಠೆಯಿಂದ ದುಡಿದಿದ್ದು, ಅವರು ಈ ರೀತಿ ದುಡುಕಿನ ತೀರ್ಮಾನ ತೆಗೆದುಕೊಳ್ಳಬಾರದಿತ್ತು. ತಮ್ಮ ಮಗನ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು. ಅವರ ಮಗುವಿನ ಭವಿಷ್ಯದ ಶಿಕ್ಷಣ ವೆಚ್ಚ ಹಾಗೂ ಎಲ್ಲ ತರಹದ ನೆರವು ನೀಡಿ ಅವರ ಕುಟುಂಬದ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗುತ್ತೇನೆ. ನನ್ನ ಕಷ್ಟ ಕಾಲದಲ್ಲಿ ಜೊತೆಗಿದ್ದರು. ಅವರ ಅಗಲಿಕೆಯಿಂದ ಕುಟುಂಬಕ್ಕೆ ಹಾಗೂ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಮೃತ್ಯುಂಜಯ, ಮಾಜಿ ಅಧ್ಯಕ್ಷ ದುಂಡ ರೇಣುಕಯ್ಯ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಸೋಮಿನಹಳ್ಳಿ ಜಗದೀಶ್ ಹಾಗೂ ದಲಿತ ಮುಖಂಡ ವಿಟಿ ವೆಂಕಟರಾಮ್, ವಿಬಿ ಸುರೇಶ್ ಇವರು ಮೃತರ ಗುಣಗಾನ ಮಾಡಿದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಜನ ಗೊತ್ತಿಲ್ಲ ಅಂತ ಅವ್ರು ಹೇಳೋದಿಲ್ಲ. ಆ ತರ ಜನಪ್ರಿಯತೆ ಗಳಿಸಿದಂತ ವ್ಯಕ್ತಿ ರಾಮೇಗೌಡ. ಒಂದ್ ದಿವಸ ಅವ್ರಿಗೆ ಕೆಟ್ಟದ್ ಮಾಡಿದ್ರಲ್ಲ, ಒಂದು ಬಗ್ಗೆ ಯಾವತ್ತು ಹೇಳಿದ್ರಲ್ಲ, ಸಂಸಾರದ ಬಗ್ಗೆ ಮುಂದ್ ದಿವಸ ಯಾವತ್ತು ಬಿಡ್ಕೊಟ್ರಲ್ಲ. ಇವತ್ತು ಒಂದು ರೂಪಾಯಿ ಮನೆ ರೂಪಾಯಿ ಸಿಗುವ ಸಂದರ್ಭದಲ್ಲಿ ನನಗೊಂದು ಬೆಳ್ಳಿದು ಗಣೇಶ ವಿಗ್ರಹ ಕೊಟ್ಟಿದ್ದು. ಇವತ್ತನ್ನ ಇಟ್ಕೊಂಡಿದ್ದೀನಿ. ಎಲ್ಲಿ ನನ್ನ ಬೆಡ್ರೂಮ್ ಇಟ್ಕೊಂಡಿದ್ದೀನಿ. ನೋಡಿದಾಗ ಬೆಣ್ಣ ಬೇಕು, ಅದು ಸಹಿತ ಅವ್ರು ಸೇರಿಸ್ಬಿಡ. ಅಂದ್ರೆ ಪರಿಸ್ಥಿತಿ ಅವ್ರಿಗೆ ಇವತ್ತು ಈ ತರ ತರಬಾರ್ದ. ಅದೇ ಸುಮಾರು ಜನ ಮಾತಾಡೋರೆ ಜೊತೆ ಎಲ್ಲ ಊಟ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸಮಸ್ಯೆ ನನಗೆ ಹೇಳ್ಬೋದಾಗಿ ಇದೆ ಇದೆ ಅಂತೇಳಿ ಅದು ಸಹಿತ ಹೇಳ್ಬೋದೆ. ನನಗೆ ಕೆಲವು ಬಾರಿ ಹೇಳಿದ್ರು, ನಾನು ಸಹಿತ ಸ್ಪಂದಿಸಿದ್ದೆ. ಸ್ಪಂದಿಸಿದ ವಿಚಾರ ನಮ್ಮ ಮಾಹಿಕರ ಮಂಜುಣ್ಣಗೆ ಬಂದು, ನಮ್ಮ ವಿಠಲದೇವರಳ್ಳಿ ಮಂಜುಣ್ಣಗೆ ಬಂದು ಸ್ಪಂದಿಸಿ ಹೇಳಿ ನಾನು ಸಹಾಯ ಮಾಡಿದ್ದೀನಿ. ಸಹಾಯ ಮಾಡಿ ಹೇಳಿದ್ದಾರೆ, ಏನೋ ನನಗೆ ಒಂದು ಇವತ್ತಿನ ಪರಿಸ್ಥಿತಿಗೆ ನನಗೆ ಏನೋ ಒಂದು ಬೆಕ್ಕೆ ಸಿಕ್ಕಾಗಾಯ್ತು, ಗುರುತಿದ ವ್ಯಕ್ತಿಗೆ ಒಂದು ಏನೋ ಸಿಕ್ಕಾಗಾಯ್ತು, ಹೆಂಗೋ ವ್ಯವಸ್ಥೆ ಆಯ್ತದೆ ಅಂತ ಹೇಳಿ ಅದನ್ನು ಸಮರ್ಥ ಮಾಡ್ಕೊಂಡು ಕುಟುಂಬ ಹೆಂಗೋ ಆಗಿನ ಕೆಲಸ ಆಯ್ತು, ಅದನ್ನೂ ಮಾಡಿದ್ದೀನಿ, ಸ್ವಂತ ಮಾಡಿದ್ದೀನಿ, ಎಲ್ಲರೂ ಮಾಡಿದ್ದೆ. ಅವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ಅವ್ರಿಗೂ ಗೊತ್ತಿಲ್ಲ, ಅವ್ರಿಗಿಲ್ಲ ಇವತ್ತು ಅವ್ರ ರೇಟ್ಗಳಿಗೆ ಮಂಜಣ್ಣ ಗೊತ್ತು, ಎಲ್ಲರೂ ಗೊತ್ತು. ಅಷ್ಟು ಸಹಾಯ ಮಾಡಿದ್ದೆ. ಇವತ್ತು ರಾಮೇಗೌಡರು ಮಾಡ್ತಕ್ಕಂಥ ಕೆಲಸ, ಪಕ್ಷ ಕೆಲಸ ದುಡ್ದಿರೋದು ನೋಡಿದ್ರೆ ಇವತ್ತು ನೆನೆಸ್ಕೋಬೇಕಾಗ್ತದೆ. ಅಷ್ಟು ಪಕ್ಷ ದುಡಿದ್ರೆ ಏನಾರ ಒಂದು ಕೆಲಸ ವಹಿಸ್ತಾರೆ ಅಂತ ಅಂದ್ರೆ, ಒಂದು ಕೆಲಸ ಮಾಡ್ಬೇಕು, ಪಕ್ಷ ಮಾಡ್ಬೇಕು ಅಂದ್ರೆ 5 ಗಂಟೆ ಬರ್ಬೇಕು. ರಾಮೇಗೌಡ್ರೆ ಪೆಟ್ರೋಲ್ ಹಾಕ್ಸ್ಬೇಕು, ನೀರು ತರಬೇಕು, ಅಷ್ಟು ತರಬೇಕು ಅಂದ್ರೆ 5 ಗಂಟೆಗೆ ರೆಡಿ ಇರೋದು. ಸಂಘ ಆಫೀಸಲ್ಲಿ, ಪಕ್ಷದ ಆಫೀಸಲ್ಲಿ ರೆಡಿ ಇರೋದು, ಬಂದು ಕೆಲಸ ಮಾಡ್ಕೊಡೋದು. ಹಂಗೆ ಹೇಳೋಣ, ಇವ್ರು ಕರೆದು ಅವ್ರು ಕರೆದು ಇನ್ಯಾರು ಕರಿಬೇಕು, ಇವ್ರು ಕರೆ ನಾನು ಇನ್ನೊಂದ್ಸಲ ಅನ್ನೋರು. ಯಾರೇ ಆಗಲಿ ಹಿಂದೂ ಮಕ್ಕಳಿಗೆ ವೈಯಕ್ತಿಕ ದ್ವೇಷನ ಒಬ್ಬರ ಹತ್ರ ಇಟ್ಕೊಂಡಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬರದ್ದು ಸಹಿತ ಒಂದು ದಿವಸ ಒಂದು ಜೋರ ಮಾತಾಡೋ ವ್ಯಕ್ತಿ ಅಲ್ಲ. ಅಷ್ಟು ಕೆಲಸ ಮಾಡಿದಂತ ರಾಮೇಗೌಡ ಬಂದು ನಮ್ಮನ್ನು ಆಗ್ಲಿದ್ದಾರೆ. ಇದೊಂದು ದುರಂತ ಅಂತ ಹೇಳಕ್ ಇಷ್ಟಪಡ್ತೀವಿ. ಅವ್ರು ಮಾಡ್ಕೋಬೇಡಾಯ್ತು. ಈ ತರ ಇತ್ತು ಸಮಸ್ಯೆ ಅಂತ ಎಲ್ಲರೂ ಇತ್ತು, ಹೇಳ್ಕೋಬಾಯ್ತು. ಕೆಂಪೇಗೌಡದು, ವೆಂಕಟರದು, ಮುತ್ತುಂಜಯದು, ಎಲ್ಲ ಕುಂತ್ಕೊಂಡು ನಾನು ಏನೋ ಯಾರೇ ಕೆಲಸ ಅಂದ್ರೆ ಇವತ್ತು ಯಾರು ಸಹಿತ ಇರ್ತಕ್ಕಂಥ ತಾಲೂಕು ಇರ್ತಕ್ಕಂಥ ಯಾರು ಸಹಿತ ಏನು ಕಮ್ಮಿ ಇಲ್ಲ. ಯಾರೋ 10 ರೂಪಾಯಿ ಆಗಿದ್ರು ಅವ್ರು ಸಾಲ ದೊಡ್ಡ ವಿಚಾರ ನೋಡಿದೆ. ಅದೇ ಒಂದು ದೊಡ್ಡ ವಿಚಾರ ಅಲ್ಲ. ಇವತ್ತು ಅವ್ರ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ, ಆ ಮಗು ವಿಚಾರ ನೋಡಿದ್ರೆ ಭಾರಿ ನೋವಾಯ್ತು. ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ, ಈಗ ಸಾಲಾಗಿರೋ ಇದ್ದೇ ಇರ್ತದೆ. ಇವತ್ತು ಮಗನ ಭವಿಷ್ಯ ಮುಖ್ಯ, ಮುಂದಿನ ದಿನಗಳಲ್ಲಿ ಮಗನ ಭವಿಷ್ಯನ ಅವ್ರು ರೂಪಿಸ್ಬೇಕಾಗಿತ್ತು. ಅವ್ರು ಇದೇ ರೀತಿ ನಮಗೆ ಗೊತ್ತಿದೆ. ಕಳೆದ ಬಾರಿ ನಮ್ಮ ಅಬ್ಬುಕರಣಿ ಉಮೇಶ್ ಅಂತ ಹೇಳಿ ಪಕ್ಷದ ಕಾರ್ಯಕರ್ತ, ಅವರು ಸಹಿತ ಯಾವುದೋ ಒಂದು ಈ ಇದು ಜೋಳದ ಕಟ್ಪಣ ಮಿಷಿನ್ಸ್ ಅಲ್ಲಿ ಹೊಸದಾಗಿ ಡೈರೆಕ್ಟ್ ಆಗಿ ಲೈನ್ ಕೊಟ್ಬಿಟ್ಟು, ಡೈರೆಕ್ಟ್ ಆಗಿ ಕೊಟ್ಟ ತಕ್ಷಣ ಜೋಳ ಕೊಟ್ಟರೆ ಜೋಳ ಕೊಡದೆ ಬೇಕಾದ್ರೆ ಸುತ್ತೋಗ್ಬಿಟ್ಟು ಒಬ್ಬ ಪಕ್ಷದ ಕಾರ್ಯಕರ್ತ, ಅವ್ರ ಮಕ್ಕಳುಗಳು ಪಾಪ ಇವತ್ತು ಓದ್ತಾ ಇದ್ದಾವೆ. ಇವತ್ತು ನಾನೇ ಮಕ್ಕಳಿಗೆ ಫೀಸ್ ಕೊಟ್ಟು ಇವತ್ತು ಇದ್ರೊಳಗೆ ಚಂದ್ರಪಟ್ಟದಲ್ಲಿ ಓದ್ತಾ ಇದ್ದಾರೆ. ಇವತ್ತು ನಾನೇ ಫೀಸ್ ಕಟ್ತಾ ಇದ್ದೀನಿ, ಹುಡುಗರು ಫೀಸ್ ಕಟ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ನೀವೇನು ಓದ್ತಿರೋ ಓದಿ, ನಾವು ಫೀಸ್ ಕೊಟ್ಟು ಓದಿಸೋದು ಎಲ್ಲಾದ್ರೂ ಸರ್ಕಾರ ನಾನು ಮಾಡೋದು ನನ್ನ ಜವಾಬ್ದಾರಿ ಅಮ್ಮ. ನೀವೇನು ಓದ್ತೀರ ಅಂತ ನಾನು ಇವತ್ತು ಆಶ್ವಾಸನೆ ಕೊಟ್ಟು ನಾನೇ ಸ್ವಂತ ಖರ್ಚು ಫೀಸ್ ಕೊಟ್ಟು ಅವ್ರ ಹುಡುಗರ ಸೇರಿಸಿ ಉಮೇಶ್ ಅಶ್ವತ್ಥನಿಗೆ ಮತ್ತೆ ಪುಟ್ಟರಾಜ ಸೇರಿಸಿ ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ರಾಮೇಗೌಡ ಮಗ ಎಲ್ಲಿ ಗಂಟ ಹೋಗ್ತಾರೆ ಅದೇ ಗಂಟ ಹೋಗಂಟ ನಾನು ಅವ್ರ ಖರ್ಚು ವೆಚ್ಚ ನಿಭಾಯಿಸೋ ಜವಾಬ್ದಾರಿ ನನ್ನ. ಯಾಕೆಂದ್ರೆ ರಾಮೇಗೌಡರು ಇಲ್ಲ ಅನ್ನೋದು ಬೇಡ. ಅವ್ರ ಮಗನೂ ಸಹಿತ ರಾಮೇಗೌಡರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಡ್ಕೊಂಡು ನಾವು ಸಹಿತ ಅವ್ರ ಜೊತೆ ಕೈ ಜೋಡಿಸ್ತೀನಿ. ಅವ್ರ ಜೊತೆ ಏನೇ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗ್ತೀನಿ.
ಮುಂದಿನ ದಿನಗಳಲ್ಲಿ ಅವನು ಒಳ್ಳೆ ವ್ಯಕ್ತಿಯಾಗಿ ಈ ತಾಲೂಕಿನ ಬೆಳೆಯಲಿ, ಈ ಜಿಲ್ಲೆ ಒಳ್ಳೆ ಹೆಸರು ಮಾಡಲಿ, ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಪದವಿ ಮಾಡ್ಕೊಳ್ಳಿ, ಒಳ್ಳೆ ಓದಿ ವಿದ್ಯಾಭ್ಯಾಸ ಮಾಡಲಿ. ವಿದ್ಯಾಭ್ಯಾಸ ಖರ್ಚು ನಾನು ಬರ್ಸ್ತೀನಿ ಅಂತ ಇವತ್ತು ರಾಮೇಗೌಡರು ಮುಂದೆ ನಿಂತ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ರಾಮೇಗೌಡರು ಪಕ್ಷಕ್ಕೋಸ್ಕರ ದುಡಿದವ್ರೆ, ಕಷ್ಟ ಅಂತ ಭಾಗಿಯಾಗವ್ರೆ. 12 ಗಂಟೆ ರಾತ್ರಿ ಬಿಸಿಲು ಮಳೆ ಅಂತ ದುಡಿದವ್ರೆ. ಯಾರು ಮಾಡಲ್ಲ, ಭಾಷಣ ಬೈಕ್ ಕೊಟ್ರೆ ಒಬ್ಬ ಕಾರ್ಯಕರ್ತರ ಕೂಲಿ ಕೊಟ್ಟರು ಅಷ್ಟು ಕೆಲಸ ಮಾಡಲ್ಲ, ಅಷ್ಟೊತ್ತರ ಕೆಲಸ ಮಾಡ್ಕೊಂಡು ಇವತ್ತು ನಮ್ಮ ಪಕ್ಷ ದುಡಿದಂತ ವ್ಯಕ್ತಿ ರಾಮೇಗೌಡರು ಇವತ್ತು ಕಳ್ಕೊಂಡಿರೋದು ನಾವು ಇವತ್ತು ನಾವು ದೊಡ್ಡ ಶಕ್ತಿ ಕಳ್ಕೊಂಡಂಗೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಬದುಗಳು ಇವತ್ತು ಕೋವಿಡ್ ಸಮಯದ ಸುಮಾರು ಜನ ಸತ್ತೋಗ್ತಾ ಇದ್ರು. ಆ ಸತ್ತದ ಇವತ್ತು ಒಂದು ಉದಾಹರಣೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೊಡ್ಡ ರಾಜಣ್ಣನ ಏನ್ ಸತ್ಯ ಹೋದ್ರು ಆಗೇ ಹೋಗ್ತಿದ್ರು. ಅವ್ರು ಅಲ್ಲಿಂದ ಶಿಫ್ಟ್ ಮಾಡಿಸಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಹಾಸ್ಪಿಟಲ್ ಇಟ್ಟು ಅವ್ರನ್ನ ಹೆಂಗೋ ಜೋ ಉಳಿಸಿದ್ವಿ. ನೋಡಿ ಹೆಂಗೆ ವಿಧಿಯ ವಿಪರ್ಯಾಸ ಏನಾಗುತ್ತೆ ಅಂದ್ರೆ ಉಳ್ಕೊಂಡ್ರು ಚೆನ್ನಾಗಿದ್ದವ್ರು ಏಕ್ ಕಮ್ಮಿ ಮಾಡೋದು. ಯಾವ್ದು ರಾತ್ರಿ ಒಂದು ಬೈಕ್ ಬಂತು, 40 ಬಂದಿದ್ರು, ಅರ್ಧ ಗಂಟೆ ಊಟ ಮಾಡಿ ಒಂದು